ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋಹನ್ ಅಂತ ಹೇಳಿ. ಕಳೆದ ಕೆಲವು ದಿನಗಳಿಂದ ಮಲ್ಲೂರಿನ ನೇಮೋತ್ಸವದ ಬಗ್ಗೆ ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ, ಪೇಪರ್ನಲ್ಲಿ ಬರುವಂಥ ವಿಚಾರಗಳನ್ನು ಗಮನಿಸಿದಾಗ ತಮ್ಮಲ್ಲಿ ಕೂಡ ಅಲ್ಲಿಯ ಜನರು ತಪ್ಪು ಮಾಡಿದ್ದಾರೆ, ಅಲ್ಲಿಯ ಜನರಿಂದ ಅದೇನು ಅನಾಹುತವಾಗಿದೆ ಎನ್ನುವಂಥ ಭಾವನೆ ನಿಮ್ಮಲ್ಲಿ ಮೂಡಿರ್ಬೋದು. ಆದರೆ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಇಲ್ಲಿ ಇದೀಗ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇನೆ. ಮಲ್ಲೂರು ಮಲ್ಲರಾಯ ಜುಮಾದಿ ಬಂಟ ದೈವಗಳ ಅನೇಕ ಇತಿಹಾಸವಿರುವಂಥ ಒಂದು ಆರಾಧ್ಯ ಸ್ಥಳ. ಇಲ್ಲಿ ಈ ದೈವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ, ಈ ದೈವಸ್ಥಾನದ ಉನ್ನತ ದರ್ಜೆಗೆ ಏರಲಿಕ್ಕೆ ಅದೆಷ್ಟೋ ಮಂದಿ ಕಷ್ಟಪಟ್ಟಿದ್ದಾರೆ, ಅದರ ಬಗ್ಗೆ ಕೆಲಸ ಮಾಡಿದ್ದಾರೆ. ಆದರೆ ಕಳೆದ ದಿನದ ನೇಮೋತ್ಸವದ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಮೊಯ್ದೀನ್ ಬಾವರು ಬಂದಿದ್ದರು. ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಗೌರವವನ್ನು ಕೊಟ್ಟು ಅವರನ್ನು ಒಳಗೆ ಕುಳಿತಿಸಿಕೊಂಡು ಅವರಿಗೆ ಗೌರವವನ್ನು ಕೂಡ ಅಲ್ಲಿಯ ಊರಿನವರು ಕೊಟ್ಟಿದ್ದರು. ಆದರೆ ದುರಂತ ಏನಂತ ಹೇಳಿದರೆ, ಇವತ್ತು ನೇಮ ಕಟ್ಟುವ ಪಂಬದರಿಂದ ಆಗಿ ಇದು ನಡೆದಂಥದ್ದು. ನೇಮ ಕಟ್ಟುವ ಪಂಬದರು ಅವರು ಯಾವ ರೀತಿ ನೇಮವನ್ನು ನಡೆಸಬೇಕು ಎನ್ನುವಂಥ ವಿವೇಚನೆ ಇಲ್ಲದಿದ್ದರಿಂದಾಗಿ ಈ ರೀತಿಯ ಅನಾಹುತ ಸಂಭವಿಸಿದೆ. ಯಾವುದೇ ಒಬ್ಬ ಅನ್ಯಮತೀಯವಾಗಿರಲಿ ಅಥವಾ ತಮ್ಮ ಧರ್ಮಕ್ಕೆ ಸೇರಿದವನೇ ಬರಲಿ, ಅವರನ್ನು ಗುತ್ತಿನವರು ಅವರ ಮನೆಯಲ್ಲಿ ಕುಳಿತಿಸಿಕೊಳ್ಳುವ, ಅಂದರೆ ಆ ಕುರ್ಸಿನಲ್ಲಿ ಕೂರಿಸಿಕೊಳ್ಳುವ ಕ್ರಮ ಇಲ್ಲ. ಆದರೆ ನಮ್ಮ ಗುತ್ತಿನವರು ಮೊಯ್ದೀನ್ ಬಾವರು ಅತ್ಯಂತ ದೊಡ್ಡ ವ್ಯಕ್ತಿ ಅಂತ ಹೇಳಿ ತಮ್ಮ ಗುತ್ತಿನವರ ಕುರ್ಸಿನಲ್ಲಿ ಕೂತ್ಕೊಳ್ಳಿಸಿದರು. ಇದು ನಡೆದಂಥ ತಪ್ಪು. ಆದರೆ ಊರಿನವರು ಯಾರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಅದಾದ ನಂತರ ಯಾವನೇ ಒಬ್ಬ ಊರಿನವ ಸಹ ಮೊಯ್ದೀನ್ ಬಾವರ ಹತ್ತಿರ ಹೋಗಿರಲಿಲ್ಲ. ಆದರೆ ಅಲ್ಲಿ ನೇಮ ಕಟ್ಟುವ ಬಂಟ ಕಟ್ಟಿದ ಪಂಬದ ಅಲ್ಲಿ ಸೇರಿದಂಥ ಎಲ್ಲ ಊರಿನವರನ್ನು ಬಲಾತ್ಕಾರವಾಗಿ ಮೊಯ್ದೀನ್ ಬಾವರ ಹತ್ತಿರ ಕರೆದುಕೊಂಡು ಬಂದು ಅಲ್ಲಿ ಜೀರ್ಣೋದ್ಧಾರವಾಗಿರಬಹುದಂಥ ದೇವಸ್ಥಾನವನ್ನು ಕಟ್ಟಿಕೊಡಬೇಕಂತ ಮೊಯ್ದೀನ್ ಬಾವರಲ್ಲಿ ಕೇಳಿ, ನಂತರ ಊರಿನವರಲ್ಲಿ ಈ ದೇವಸ್ಥಾನವನ್ನು ಮೊಯ್ದೀನ್ ಬಾವರು ಕಟ್ಟಿಕೊಡ್ತಾರೆ ಅಂತ ಕೈ ಭಾಷೆಯಲ್ಲಿ ಹೇಳಿದ್ದು ಇಲ್ಲಿ ನಡೆದಂಥ ಒಂದು ಘಟನೆಗೆ ಕಾರಣ. ಚುನಾವಣೆಯ ಹತ್ತಿರ ಇರುವ ಸಂದರ್ಭದಲ್ಲಿ ಈ ರೀತಿಯ ಆಶ್ವಾಸನೆಯನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು ಎಷ್ಟು ಸರಿ? ಅದಲ್ಲದೆ ದೈವಕ್ಕೆ ಮಾಲೆ ಹಾಕಿದ್ದು, ಮೊಯ್ದೀನ್ ಬಾವರಿಗೆ ಮಾಲೆ ಹಾಕಿದ್ದು, ಮೊಯ್ದೀನ್ ಬಾವರಿಗೆ ಮಾಲೆ ಹಾಕುವಂಥ ಕ್ರಮ ಇದು ಎಲ್ಲಿಂದ ನಡೆದದ್ದು? ಇದು ಯಾಕೆ ಇದು ಇಂಥ ಕ್ರಮ ಯಾಕೆ ಪ್ರಾರಂಭವಾಯಿತು? ಇಡೀ ಊರ ಜನರಲ್ಲಿ ಮಲ್ಲಿಗೆಯ ಹೂವನ್ನು ಹಿಡಿದುಕೊಂಡು ಮೊಯ್ದೀನ್ ಬಾವರಿಗೆ ಹಾಕಿ ಅಂತ ಒಂದು ದೈವ ಹೇಳ್ತದೆ ಅಂತ ಹೇಳಿದರೆ ಇದು ಯಾವ ಕ್ರಮ, ಎಲ್ಲಿಯ ನೇಮ? ಇಂಥ ನಾಟಕದ ನೇಮಕ್ಕಾಗಿ ಇಲ್ಲಿಯ ಜನರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ದೈವ ನಮ್ಮನ್ನು ಸಮಾಧಾನ ಪಡಿಸಬೇಕಿತ್ತು. ಆದರೆ ಸಮಾಧಾನ ಪಡಿಸದೆ ತನ್ನ ತಪ್ಪಿನ ಅರಿವಾದಂಥ ಆ ದೈವ ಅಲ್ಲ, ಅದು ಪಂಬದ ದೈವಸ್ಥಾನದ ಒಳಗೆ ಹೋಗಿ ನಂತರ ನಡೆದಂಥ ಅನಾಚಾರ್ಯವನ್ನು ನೀವು ವಿಡಿಯೋದಲ್ಲಿ ಗಮನಿಸಿರ್ಬೋದು. ಇಂಥ ಅಚಾತುರ್ಯಕ್ಕೆ ಕಾರಣವಾದದ್ದು ಅಲ್ಲಿ ಊರಿನ ಜನರಲ್ಲ. ಊರಿನ ಜನರು ಸರಿಯಾದ ರೀತಿಯಲ್ಲಿ ಆಕ್ಷೇಪವನ್ನು ಎತ್ತಿದ್ರು. ಆದರೆ ಆ ನೇಮ ಕಟ್ಟಿದಂಥ ಒಬ್ಬ ವ್ಯಕ್ತಿ ಅವನ ತಲೆಯಲ್ಲಿ ಏನಿತ್ತಂತ ನಮ್ಗೆ ಗೊತ್ತಿಲ್ಲ. ಆತ ಮೊಯ್ದೀನ್ ಬಾವರನ್ನು ಅದು ಅಷ್ಟು ಗೌರವವನ್ನು ಯಾಕೆ ಕೊಟ್ಟಿದ್ದಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಅದು ಅವರ ರಾಜಕೀಯ ಆಗಿರ್ಬೋದು. ಆದರೆ ಈ ರಾಜಕೀಯವನ್ನು ವಿರೋಧ ಮಾಡಿದ ಜನರಿಗೆ ಅಲ್ಲಿಯ ಆತ ದೈವಸ್ಥಾನದ ಒಳಗೆ ಹೋಗಿ ಕರ್ಸಲೆಯನ್ನು ಹೊರಗೆ ತಂದು ಅದನ್ನು ನೆಲಕ್ಕೆ ಗುದ್ದಿ ಅನಾಚಾರವಾಗಿದೆ ಅಂತ ಹೇಳಿ ಇವತ್ತು ಪೇಪರಲ್ಲಿ ಬರ್ತಿದೆ. ಯಾರಿಗೆ ಅನಾಚಾರ? ಊರಿನ ಜನರು ಮೂರ್ಖರಲ್ಲ. ಊರಿನ ಜನರು ವಂತಿಗೆ ಕಟ್ಟಿ ಅಲ್ಲಿ ಆ ದೈವಸ್ಥಾನದಲ್ಲಿ ನೇಮ ನಡೆಸ್ತಾರೆ. ಆ ದೈವಸ್ಥಾನಕ್ಕೆ ಯಾವುದೇ ಜನಪ್ರತಿನಿಧಿಗಳಿಂದ ಸಹಾಯವಾಗಲಿಲ್ಲ, ನಾಗರಾಜ್ ಶೆಟ್ಟರನ್ನು ಬಿಟ್ಟರೆ. ಆದರೆ ಇವತ್ತು ಹೇಳ್ತಾ ಇದ್ದಾರೆ ಪೇಪರಲ್ಲೆಲ್ಲ ಮೊಯ್ದೀನ್ ಬಾವರು ಅನೇಕ ಸೌಕರ್ಯ ಕೊಟ್ಟಿದ್ದಾರೆ ಅಂತಲ್ಲ. ಇಂಥ ಸುಳ್ಳು ಸುದ್ದಿಗಳನ್ನು ನಾವು ನಂಬುವುದಿಲ್ಲ. ಜನರನ್ನು ಮೂರ್ಖರನ್ನಾಗಿ ಮಾಡುವುದು ಬೇಡ. ದೈವಸ್ಥಾನದ ಬಗ್ಗೆ, ದೇವರ ಬಗ್ಗೆ ನಮಗೂ ಗೌರವ ಇದೆ. ಅದನ್ನು ಯಾವ ರೀತಿ ನಡೆಸಬೇಕು ಅದೇ ರೀತಿ ನಡೆಸಬೇಕು. ಅದರ ವಿರುದ್ಧ ಈ ರೀತಿಯಾದಂಥ ಒಂದು ಕೆಟ್ಟ ರೀತಿಯಲ್ಲಿ ಪತ್ರಿಕೆಯಲ್ಲಿ ಬಂದರೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಮಲ್ಲೂರಿನ ಜನ ತಯಾರಿಲ್ಲ. ಮಲ್ಲೂರಿನ ಜನರ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡಿದರೆ ಆ ಮಾಧ್ಯಮದ ವಿರುದ್ಧ ಖಂಡಿತವಾಗಿಯೂ ನಾವು ಊರಿನವರು ಸೆಟೆದು ನಿಲ್ತೇವೆ ಅನ್ನೋಂಥ ಒಂದು ವಿಚಾರವನ್ನು ನಿಮಗೆ ಹೇಳ್ತಿದ್ದೇವೆ. ಇನ್ನು ಮುಂದೆ ಇಂಥ ಬಂದರೆ ಅದರ ಬಗ್ಗೆ ಗಮನ ಕೊಡದೆ ಅದಕ್ಕೆ ಸ್ಪಷ್ಟೀಕರಣಕ್ಕೆ ಮಲ್ಲೂರಿನ ಜನರು ಸದಾ ಸಿದ್ಧರಾಗಿದ್ದಾರೆ. ಮಲ್ಲೂರಿನ ಜನರು ಯಾವಾಗಲೂ ದೇವರ ಬಗ್ಗೆ ನಂಬಿಕೆ ಇದ್ದವರು. ಅಲ್ಲಿರುವಂಥ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಯಾವ ರೀತಿಯ ಕಷ್ಟವನ್ನು ಮಲ್ಲೂರಿನ ಜನರು ನಡೀತಿದ್ದಾರೆ ಅಂತ ಅದು ನಮಗೆ ಗೊತ್ತು. ಈ ರೀತಿಯಾದಂಥ ಕೆಟ್ಟದಾದಂಥ ರೀತಿಯಾದಂಥ ಯಾವುದೇ ರೀತಿಯ ಹೇಳಿಕೆಗಳು ಟಿವಿಯಲ್ಲಿ ಬಂದರೆ ಅದಕ್ಕೆ ಜನರು ಕಿವಿ ಕೊಡಬಾರ್ದು. ಅಲ್ಲಿಯ ಆ ನೇಮ ನಡೆಸಿದ ಬಂಟ ಕಟ್ಟಿದ ಪಂಬದನಿಂದಾಗಿ ಈ ರೀತಿಯ ಅಚಾತುರ್ಯವಾಯಿತು ಅಂತ ಊರಿನ ಜನರಿಂದಲ್ಲ. ಮೊಯ್ದೀನ್ ಬಾವರಿಗೆ ನಾವು ಗೌರವ ಕೊಟ್ಟಿದ್ದೇವೆ. ಅವರು ನಮ್ಮ ಶಾಸಕರು, ಅವರ ಬಗ್ಗೆ ನಮಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಆದರೆ ಪಂಬದ ತನ್ನ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಮಾಡದೆ ಹೋದಕ್ಕೆ ಇದು ಆಯ್ತು ವಿನ ಅಲ್ಲಿ ಮೊಯ್ದೀನ್ ಬಾವರಿಂದಾಗಿ ಅಥವಾ ಬೇರೆ ಯಾರಿಂದಾಗಲಿಲ್ಲ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದ.